ಬಿಗ್ ಬಾಸ್ ಕನ್ನಡ ಸೀಸನ್ 12ರ ರನ್ನರ್ ಅಪ್ ಆಗಿರುವ ಕರಾವಳಿಯ ಮಾತಿನ ಪಟಾಕಿ ರಕ್ಷಿತಾ ಶೆಟ್ಟಿ ಇಂದು ಕಾಪು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿಯ ಭಾಗೀರಥಿ ಗೋಶಾಲೆಗೆ ಭೇಟಿಯನ್ನು ನೀಡಿದ್ರು. ಅಲ್ಲಿ ಗೋವುಗಳಿಗೆ ಮೇವನ್ನ ನೀಡಿ ಖುಷಿಪಟ್ಟರು. ರಕ್ಷಿತಾ ಬಿಗ್ ಬಾಸ್ನಲ್ಲಿ ಗೆದ್ದ ಹಣದಿಂದ ಹಸುವನ್ನ ಖರೀದಿ ಮಾಡ್ತೇನೆ ಅಂತ ಹೇಳಿದ್ರು. ಈ ಬಗ್ಗೆ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿ ಮಾತನಾಡಿದ ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ, ನಾವು ವ್ಯಕ್ತಿ ಪೂಜೆ ಮಾಡೋದಲ್ಲ, ವ್ಯಕ್ತಿತ್ವವನ್ನ ಪೂಜೆ ಮಾಡಬೇಕು. ಅತ್ಯಂತ ಕಷ್ಟದಿಂದ ಮೇಲೆ ಬಂದವಳು ರಕ್ಷಿತಾ. ಆ ಮಗು ಇನ್ನೂ ಹೆಚ್ಚಿನ ಸಾಧನೆಯನ್ನ ಮಾಡಲಿ, ನಮ್ಮ ಪ್ರೋತ್ಸಾಹ ಇದ್ದೇ ಇರುತ್ತದೆ. ಆಕೆ ಹಸು ಸಾಕಾಣಿಕೆ ಮಾಡುವುದಾದ್ರೆ ನನ್ನ ಗೋಶಾಲೆಯಿಂದ 2 ಗೋವುಗಳನ್ನು ನೀಡುವುದಾಗಿ ಶಾಸಕರು ಭರವಸೆಯನ್ನ ನೀಡಿದರು. ಖಂಡಿತ ಮಾಡ್ತೀನಿ ನೋಡಿ. ಇಂಥವ್ರು ಆ ಸಂಕಲ್ಪ ಮಾಡಿದಾಗ, ಒಳ್ಳೆ ಸಂಕಲ್ಪ ಇದ್ದಾಗ ನಮ್ಮಂಥವ್ರು ಕೈ ಜೋಡಿಸ್ಬೇಕಲ್ಲ. ನಾನು ಯಾಕೆ ಈ ಮಾತು ಭೂಷಣ ಕೇಳೋದಲ್ಲ, ಜನಸಾಮಾನ್ಯರಲ್ಲಿ ವಿಶ್ವಾಸ ಕಳ್ಕೊಂಡವ್ರಿಗೆ ವಿಶ್ವಾಸ ಮೂಡಿಸ್ಬೇಕು ಅವರ ಎದೆಯಲ್ಲಿ. ಈ ಮಗು ಕೂಡ ಅಷ್ಟೇ, ಒಂದು ಬದುಕನ್ನು ಒಂದು ಸವಾಲಾಗಿ ಸ್ವೀಕಾರ ಮಾಡಿ ಚಾಲೆಂಜಾಗಿ ತೊಗೊಂಡು ಇವತ್ತು ಈ ಮಟ್ಟಕ್ಕೆ ಏರಿ ನಿಂತಾಳೆ. ಹಾಗಾಗಿ ನಮ್ಮದು ಇದು ವ್ಯಕ್ತಿ ಪೂಜೆ ಅಲ್ಲ, ವ್ಯಕ್ತಿತ್ವದ ಪೂಜೆ ಮಾಡಬೇಕು ನಾವು. ಅವ್ರು ಮಾಡಿರ್ತಕ್ಕಂಥ ಸಾಧನೆ, ಅವ್ರು ಏರಿರ್ತಕ್ಕಂಥ ಎತ್ತರ, ಅವರು ತಿನ್ನಂಥ ನೋವುಗಳು, ಅವರು ತಿನ್ನಂಥ ಬದುಕಲ್ಲಿ ತಿಂದ ಪೆಟ್ಟುಗಳು, ಹಾಗೆ ಹೌದು. ಹಾಗಾಗಿ ಖಂಡಿತ ಅವ್ರೇನು ಆ ಥರ ಮಾಡೋದಾದರೆ ಮುಂದೆ 2 ದಿನ ನಾನು ಖಂಡಿತ ಕೊಡ್ತೇನೆ.